ಪಟ್ಟಣದ ಪುರಸಭೆಗೆ ಒಳಪಡುವ ಹೊಸ ಬಸ್ ನಿಲ್ದಾಣದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿಯ ಮುಂದೆ ವ್ಯಾಪಾರ ಮಾಡಬಾರದೆಂದು ಪುರಸಭೆಯ ಆಡಳಿತ ಘನ ತ್ಯಾಜ್ಯವನ್ನು ಸುರಿದಿದೆ. ಪಾವಗಡ ಪುರಸಭೆಗೆ ಹೊಸ ಬಸ್ ನಿಲ್ದಾಣ ನಿರ್ಮಾಣವಾದಾಗಿನಿಂದಲೂ ಸಣ್ಣ ಪುಟ್ಟ ಹಣ್ಣಿನ ಅಂಗಡಿಗಳನ್ನು ಇಟ್ಟುಕೊಂಡು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಸಂಜೆ ಅಂಗಡಿಗಳನ್ನು ಮುಚ್ಚಿ ಅಥವಾ ತಳ್ಳುವ ಗಾಡಿಯನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಇದನ್ನು ಸಹಿಸದ ಪುರಸಭೆಯ ಆಡಳಿತ ಮಂಡಳಿ ಏಕಾಏಕಿಯಾಗಿ ಇಂದು ವ್ಯಾಪಾರ ಮಾಡುವ ಬಡವರ ಅಂಗಡಿಗಳ ಮುಂದೆ ಕಸ ಕಡ್ಡಿಯನ್ನು ಸುರಿದು ಇಲ್ಲಿ ಖಾಲಿ ಮಾಡಿ ಎಂದು ದೌರ್ಜನ್ಯ ಮಾಡುತ್ತಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಿಕೊಳ್ಳಲು ಅನುವು ಮಾಡಿಕೊಡಬೇಕೆಂದು ಬೀದಿ ಬದಿ ವ್ಯಾಪಾರಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ವರದಿ ನಂದೀಶ್ ನಾಯ್ಕ್ ಪಿ. Kada, వాళ్ళు పోయి మన అయిపోయానా కవర్లకి అట్లా అడ్డండి.